ಚಲನಚಿತ್ರಗಳು ಜನರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತದೆ. ಕೆಲವು ಸಾರ್ವಕಾಲಿಕ ವಿಷಯವನ್ನು ಹೊಂದಿರುತ್ತದೆ ಹಾಗೂ ಅವು ಮತ್ತೆ ಮತ್ತೆ ಬೇರೆ ಬೇರೆ ಭಾಷೆಗಳಲ್ಲಿ ಚಿತ್ರವಾಗುತ್ತಲೇ ಇರುತ್ತದೆ. ಅಂತ ಒಂದು ಸಿನಿಮಾ ತಜ್ಞರು ಮಾಡಿದ ಪಟ್ಟಿ ಇಲ್ಲಿದೆ. ಕ್ರಮವಾಗಿ ಇಸವಿ ಸಿನಿಮಾ ನಿರ್ದೇಶಕರು 1968 ಎ ಸ್ಪೇಸ್ ಒಡಿಸ್ಸಿ ಸ್ಟ್ಯಾನಿ ಕುಬ್ರಿಕ್, 1959 ನಾರ್ತ್ ಬೈ ನಾರ್ತ್ ವೆಸ್ಟ್ ಆಲ್ಫ್ರೆಡ್ ಹಿಚ್ಕಾಕ್, 1962 ಟು ಕಿಲ್ ಮಾಕಿಂಗ್ ಬರ್ಡ್ ರಾಬರ್ಟ್ ಮುಲಿಗನ್, 1959 ಸಮ್ ಲೈಕ್ ಇಟ್ ಹಾಟ್ ಬಿಲ್ಲಿ ವೈಲ್ಡರ್, 1946 ಇಟ್ಸ್ ಎ ವಂಡರ್ಫುಲ್ ಲೈಫ್ ಫ್ರಾಂಕ್ ಕಾಪ್ರಾ, 1956 ದ ಸರ್ಚಸ್ ಜಾನ್ ಫೋರ್ಡ್, 1950 ಸನ್ಸೆಟ್ ಬುಲ್ವಾರ್ಡ್ ಬಿಲ್ಲಿ ವೈಲ್ಡರ್, 1972 ದ ಗಾಡ್ ಫಾದರ್ ಫ್ರಾನ್ಸಿಸ್ ಫೋರ್ಡ್ ಕೊಪೋಲಾ, 1942 ಕಾಸಾ ಬ್ಲಾಂಕಾ ಮೈಕೆಲ್ ಕರ್ಟಿಸ್, 1939 ದ ವಿಜಾರ್ಡ್ ಆಫ್ ಓಜ್ ವಿಕ್ಟರ್ ಫ್ಲೆಮಿಂಗ್. Volkswagen Mangalore, Airport Road, Yeyadi, Mangalore. Volkswagen.